ಮನೆ ತರಲಿನ ಪುಟ್ಟ ಈ ನನ್ನ ಅರಮನೆಟ್ಟು ಬದುಕುನ ಅರಮನೆಟ್ಟು ಕೊಡುವನ ಅರಮನೆಟ್ಟು ಕೊಡುವನ ಕೊಡುವೆಯ ನನ್ನ ಬೇಳೆ ಚಿಂದತ್ತೆ ಎಂಕೊಂಡ ಬೇಳೆ ಈ ಪೋರಜ್ಜಿ ಈ ಮೂಲೆ ಉಪ್ಪು ಮತ್ತೆ ಇತಿರಟ್ಟು ಉವೆ ಒಂಜಿ ಬೇಲೆಗಳೇ ಅನುಭವ ಅಂದ್ರೆ ನನ್ನ ಆಪಿನ ಚಿತ್ತಿನ ಬೇಲೆಗೆ ಅನುಭವಿಸಿ ಅಂದ್ರೆ ಆಯ್ತು ಅರ್ಥ ಈ ನೆಟ್ಟೆ ಉಪ್ಪೋಡು
ಕೈತಲ್ ಬರೀರ ಅಲ್ಲಿ ಮಂಡ ಎಂಕಿನ ಉರಿಯಾಗಿಲ್ಲ ಮೇಲೆ ಹೆಂಗ್ ಕೊರಿಯಾಗಿದೆ ಈ ಬೇಲೆ ನಿನ್ನ ಕೈ ಇಚ್ಚಿ ಅಪ್ಪ ಏನು ಬರೀ ಫುಲ್ಲು ಮುಂಜೆ ಕೈ ಮುಂಜೆ ಕೈ ಬರ್ತಿಕೊಳ್ಳು ಗೋಡಾನಲ್ಲಿ ಲಿಪ್ಪನ ಬರೋದು ಅಂತ ಏನು ಉಂಟು ಮೇಲೆ ನಮ್ಮ ಕಾಲು ಹಾ ನಮ್ಮ ಕಾಲಿಗೆ ಅದಾ ತುಪ್ಪ ಆಗಿದೆ ಆ ಏನು ಅದೇ ಬರ್ತೀನಿ ಅಂತ ಈ ಮಾಡು ನೆಟ್ಟೆ ಬರ್ತೀನಿ ಜಾಗ್ರತೆ ಜಾಗ್ರತೆ ಈ ವಿಷಯದ ಜಾಗ್ರತೆ ಇದ ಬರ್ತಾ ಅಂತ ಹಾ ಫುಲ್ಲು ಯಾನ್ ಹಾಕಲ್ಲ ಗೋಡ ರೊಟ್ಟಿ ಬಸ್ ಒಂದು ಪಟ್ಟಣ ಬರ್ತೀನಿ ಗಾಡಿ ಪಟ್ಟಣ ಜನ ಅಲ್ಲ ರೀ ಆಗ್ಲೇ ಇಟ್ಟೇನೆ ಪಟ್ಟಣ ಕಾವೇರಿ ಮಂತ್ರಿಲಿ ಎಂಕೊಂತ ಹೇಳ ಪಾತೇರಿ ಚಿನ್ನ ಪಾತ್ರೆ ಆ ನಾಡೊಂದು ಬೋಂದಿತ್ತಿನ ಪೂರ್ವಂತಿ ಎನ್ನ ಕಾಲದಡಿ ತಿಕ್ಕಣ ಅಂದಿನಂಚಿನ ಭಾವನೆಯಿಂದ ಮನಸ್ಸನ್ನು ಬಿಟ್ಟೊಂದುಂಡು ಅಂದು ಅಪ್ಪಂಡೇರಿ ಎಲ್ಲಿ ನಾಡೊಂದು ಬರ್ತಾರೆ ನಾಡೊಂದು ಮತ್ತೆ ಈ ತಿಕ್ಕಿಯ ಕಾರಣ ಉಂಡು ಕಾವೇರಿ ಈ ಪ್ರಪಂಚಡು ಒವ್ವೇ ಒಂದು ವಿಚಾರ ಅವಡುಂದ ಅಂಡಲ ಕಾರಣ ಬಂತಿನ ಬೋಡುಗೆ ನಿನ್ನ ನಾಡು ಅಂಡ ಬಲವಾಯಿನ ಒಂದು ಕಾರಣ ಉಂಟು ಕಾವೇರಿ ವಿಷಯ ಒತ್ತಿಯ ಈ ದೂರ ಬಿದ್ದಿರ್ತೀನಿ ಯಾರು ದೇವಸ್ಥಾನಕ್ಕೆ ಬಿದ್ದಾడు ಓಹೋ ದೇವಸ್ಥಾನ ಓ ದೇವಸ್ಥಾನ ಕಾರಿಂಜಕ್ಕೆ ಕಾರಿಂಜ ಗತ ಆಟಿದ ಮಸ್ತಿತಿ ಪಂಕಿನ ಕೇಂದ್ರ ಅರಸುಲ್ಲ ತಂಗಡಿ ಕಾವೇರಿಗೆ ದೇವರ ಮಿತ್ತ ಭಕ್ತಿ ಜಾಸ್ತಿ ಬೋಡು ದೇವರು ಬೋಡಿಯ ಅನ್ನಂದು ಏಪಲ ಪೋಪಗೆ ಇನಿಲ ಬಿದ್ದಾರ್ದತ್ತ ಏಪಲ ಪೋಪೆ ಈ ತಪ್ಪು ಮಂತಿನ ಒಬ್ಬ ಬಲ್ಲಗೆ ಈ ವರ್ತಿ ರಾಜಕುಮಾರಿ ಅಂದ್ರೆ ಈ ವರ್ತಿ ಬೋರೆ ಬಲ್ಲಿ ಯಾರು ಸಕ್ಮಾಪುರ ಒಟ್ಟು ತಂದು ಬೋಡು ತೂದು ಪೂರೆದಲ್ಲಿ ಉಳಿದು ಬಲ್ತೆ ಪೋಯಿ ಬಲ್ತಾರ ಅಂದಂದು ಬಲ್ಪು ನಕ್ಲಿ ನೀ ಒಟ್ಟು ಸೇರ ನೋಡಿ ಚಾವ ಏಪಲ ನಿನ್ನೊಟ್ಟು ಗುಲ್ಲೆರ ಅಂಚಿನಕ್ಲೆ ನೀ ಸೇರ ಅವೇನ್ ಕೂಡ ಅಂಚಿನ ಕೂಡ ಸೇರ ನನ್ನ ತುಂಬಾ ಜಾಗ್ರತೆ ಬನ್ನಿ ದೇವರ ನೋಡಿ ಗೊತ್ತಾ ಅವಂಚಿನ ಕೈ ಇಟ್ಟಿ ಅವು ಚಕ್ಕ ಮಾಡಿ ನಾವು ಕೂಡ ಇದು ಎರಡಿಗೆ ಹೋಗೈತಿ ನಾನು ಬಾಲದ ಇಟ್ಟಿದ್ದಾರೆ ಓ ದೇವರಿಗೆ ಪೂಜೆನ ಬಲ್ಕ ಬಿಡುತ್ತದೆ ಆಯ್ತು ಕೂಡ ಹಣ್ಣುಕಾಯಿ ಪೂ ಪುರ ಕರ್ಸಿದಾಗಿ ಓಹೋ ಒಂದು ಪೂ ಅಂತ ಅಂದಂದು ಬೊಮ್ಮ ಕಣ್ಣಿಗೆ ಕಾಣೋ ಹೂವುಗಳೆಲ್ಲ ಏನೋ ಹೇಳುತ್ತಿದೆ ಅಮ್ಮನೆ ಕುಳಿತು ಮಾಡ್ಕೊಂಡೆ ರಜೆ ಕೊಟ್ಟು ಮೂಲೆ ಅದು ಇಂಕ ಮನೆಯ ಗೊತ್ತುಚ್ಚಿ ನಿನ್ನ ತೂದಾಳಗ ಪದ ಮಾಡ ಕಥೆ ಮಾಡ ಸಾಹಿತ್ಯ ಮಾಡ ಪ್ರವಚನ ಮಾಡ ಹರಿಕಥೆ ಮಾಡ ಊರವರು ಕಲ್ತದತ್ತು ಇನ್ನೊಂದು ಇವಾಗ ತಾನಾದೇವ ಅಂದಿ ವಿಷಯ ಒತ್ತಿಯ ದಾಟವು ಎತ್ತ ದಿನ ತಿಚ್ಚಿ ನಿನ್ನ ಬರಡು ಬರಡು ಅಂತ ಇನ್ನೊಂದಿತ್ತೆ ಏನೇಡನಿ ಆಂಡದಾನ ಮಲ್ಪುರ ಬಲ್ಲಗೆ ಈ ಅರಮನೆಟ್ಟು ಏಪಲ ಇಪ್ಪು ಅನ್ನ ಮಾತ್ರಲ್ಲ ಕಣ್ಣೆದುರೇ ತೋಂದಿಕ್ಕೆ ಅವನು ಬಂತಲ್ಲಿ ಎಂಚ ಬಂದಿರಿ ಅವರು ಬನ್ನಿರ ಅಪ್ಪಚ್ಚಿ ಅಲ್ಲಿ ಅಂಚವರ ಬಂದಿರೋ ವಿಷಯ ಗೊತ್ತಾನೆ ಪಲೆಯರಿಗೆ ಮಂತ್ರಿ ಸ್ಥಾನ ಕೊಟ್ಟೆ ಅಂದ್ರಿ ಈ ಎರಡು ಪಾತ್ರ ನುಂಚಿದಂತ ಇನ್ನ ಬೇರೆ ಮತದ ಪಾತ್ರ ತುಲ್ಲಾರನ್ನು ಪಲೆಯರಿರುವೆ ಜವಾಬ್ದಾರಿ ಇಚ್ಚಿಂದ ಅಂಚ ಈ ದಿನಕ್ಕೂ ಬೋಡಾದು ಅವೇತೋ ದಿನದಿಂಚಿ ಕಾತೊಂದಿತ್ತೆ ಯಾರು ವಾ ದಿನಟ್ಟು ಅರಮನೆಗೆ ಬಗ್ಗೆ ಏನ ಅವೇ ದಿನಟ್ಟು ಎಂಕ ಮಂತ್ರಿ ಸ್ಥಾನ ಕೊರ್ನಾಗ ಈ ಮದೇಟು ಉಂಟು ತೆಲಿತೊಂದು ದಿನ ಅಂತೀಯೇ ಅಂದಪ್ಪ ಆ ತೆಲಿಕೆಗೆ ಯಾರು ಮರಲಾದ ಕೋಯ ಮರ್ಲಾದ ಅಂದಿ ಅಂಚೇನೆ ಹತ್ತು ಕೆಲಸದಿಂದ ಅಪಾತ್ಯನವರ ಮರಲ ಬರ್ತಿದ್ದಾರೆ ಮರಲಾದ ಅಂಚ ನಿನ್ನ ಪಾತ್ರೆಗಳು ನನ್ನೊಂದಿತ್ತೆ ಈ ದಿಕ್ಕೊಂದಿತ್ತ ಆಂಡ ಇನಿತ ದಿನಕ್ಕೆ ಈ ಒಟ್ಟಿಯ ದಿಕ್ಕಿಯ ಈ ವಜ್ರೆ ಜೀವನವೇ ತೋಪಂಡು ತೂತಿ ತೂತೆ ಬಂಡ ಕನ್ನಡ ತೂತಿ ನಾಟೆ ಸಾಜಿಡು ಕೋಪಿನ ತೂದು ಪೋಯಿ ಯಾರು ತೂತಿನ ಗೊಂಬೆ ತಾವು ಯಾನಿಚ್ಚು ಬಂಡ ತೆಲಂಗೂರಿನ ಪಾತ್ರಕ್ಕೆ ಏನಾಗ ಅವು ಒಂದು ಸಮಸ್ಯೆ ಆಗ್ತದೆ ತೂತಿನಕ್ಕೆ ಲೆಕ್ಕಜ್ಜಿ ಆಂಡ ಒವ್ವಾಂಡಲು ಒಂಜಿ ಪೊಣ್ಣು ಸರಿತ ದಿಕ್ಕದಾನ ಎಂಕಿ ಒಂಜಕ್ಕೆ ಕಣ್ಣಿತ್ತಂದ ಒಂಜಕ್ಕೆ ಮೂಕಿಚ್ಚಿ ಒಂಜಕ್ಕೆ ಮೂಕಿತ್ತಂದ ಒಂಜಕ್ಕೆ ಕೆಬಿಚ್ಚಿ ಒಂಜಕ್ಕೆ ಕೆಬಿ ಇತ್ತಂದ ಕೈಕಾರಿಚ್ಚಿ ಊರಲೈತಿನಕ್ಕೆ ಮಂಡೆನೆ ಸರಿ ಅಯ್ಯೋ ನಿಕ್ಕ ಹೂವಾಂಡಲ ಕೊರತೆ ಉಂಡ ಇನ್ನ ಮಂಡೆ ಬಂಡ ಮಣ್ಣೇರೆ ನಿಕ್ಕ ಕೊರತೆ ಉಂಟೊಂದು ಬಂದಾಗ ಕಂಡು ಸರಿಚ್ಚಿ ಆ ಬ್ರಹ್ಮದೇವರು ಅದು ಬರ್ಲದ ಮಂಡೆ ಉಂಟು
ಹಿಂಗತ್ತು ಆ ಬ್ರಹ್ಮದೇವರಿಗೆ ಬಹುಮಾನ ಕೊಡು ಅಂದಿ ಓಲು ಪೂರ ಕೆತ್ತೋಡ ಆ. ಓಲು ಪೂರ ಮೆತ್ತೋಡ ಓಲು ಪೂರ ದೀವೋಡ ಸರಿಯಾದ ರೀತಿ ಅತ್ತೆ ಅಂದ್. ಆವಡೆ ತೂಯರ ರಡ್ಡು ಕಣ್ಣು ಯಾವ್ಜಿ ಅಂದಿ ಆತ ಬರ್ಲದ ಬಣ್ಣಿ ಆಹಾ ಕಾವೇರಿ ಬೇಟೆದಾಲತ್ತು ದಾದಿ ಎಂಕ ನಿನ್ನ ಮಿತ್ತು ಮನಸ್ಸಾತಿಂದು ಎನ್ನ ಉಡಲ್ಡೆ ನಿಕ್ಕಿ ಜಾಗಿ ಕೊರ್ಪೆ ಉಡಲ್ಗೆ ಈ ಜತ್ತಂದು ಬರ್ವನ ತಾತ ಬಂದಿರ್ಬೇಕು ಉಡುದರ ತುಲ ಮಂತ್ರಿಗೀರಿ ಮಾಡು ತೆಲಿ ಪುಲಯನನು ಬಯಕುನಾಗ ಕಡಸಾದಿಡು ಮಾನಕಾದರು ಬಲಿ ಬಯಕಿಡು ಉಡುದರ ತುಲಿ ಮಂತ್ರಿಗೀರಿ ಮಂತ್ರಲೇ ಮತ್ತು ಮಂತ್ರಲೇ ಓ ಇರಿಗೆ ದಾಲ ತೊಂದರೆ ದಾಲ ಇಚ್ಚದು ಕೊಟ್ಟು ಮಾತ್ರ ಕುಡಿತೆ. ಅದು ಹೂ ತೊಂದರೆ ಅತ್ತ ಮತ್ತೆ ಇಟ್ಟಿಗೆ ಕೆಟ್ಟಡೆ ಪಾಠ ಬಿಡ್ತಾರಂತ ಇತ್ತಲ ಎಡ್ಡೆ ಮಾತೇನೆ ನಾನು. ಇತ್ತ ಪಾತ್ರದ ರೀತಿಯ ಬದಲಾದಕೊಂಡು ಮಂಡ ನಾನು ಯೋಚನೆ ಮಾಡ್ತೀನಿ ಆ ಬತ್ತು ಸರಿಯಾಗಿ ಗೊತ್ತು ಗೊತ್ತಿರನ್ನ ಮಾನ ಪ್ರಾಣ ರಕ್ಷಣೆ ಮಾಡ್ತಾರೆ ಅಂದೆ ಐಕು ಕೂಡ ದೇರಿಗೆ ಕೊರಡಾದ ಗೌರವನ ಕೊಡ್ತೀಯನ್ನ ಪಾತ್ರೆ ತುಂಬ ಅವು ಪೂರ ಕರಿದು ಪೋಯಿನಂಚಿನ ವಿಚಾರ ಅತ್ತ ಅಂದಿ ಆಂಡಲ ಆ ಪುಟ್ಟು ಮೇಲಿನ ಒಂದಿ ಪಾತ್ರೆ ಒಂದು ಉಂತೋಡು ಒಂದು ಬಂಡನೆ ಅಂದೆ ಇನ್ನ ಪಾತ್ರೆಗೆ ಮಾನಾದಿಗೆ ಕೊಡ್ತೀಯಾನು ಉಂಟಿ ನಾನು ಆ ಉಂಟುದಿನ ಪಾತ್ರೆಗೆ ಇಂತಾದಾಗ ಹ. ಯಾರು ತುದೀರಲ್ಲಿ ತೇಳುತ್ತೆ ಅಂದೆ ಈರಿಗೆ ಮರಲಾಂಡ್ ಅಂದೆ ಈ ಪುಟ್ಟು ಬೆಂಚಿನ ಉಡಾಯಿನ ಕುಲ್ಲಾವಲಿ ದಾದ ಮರಳು ಪಾತಿರುವರು ಮಂತ್ರಿ ಎನ್ನ ಉಡಲ್ಡೆ ನಿಕ್ಕೊಂದು ದೇವಸ್ಥಾನ ಕಟ್ಟಾವೆ ಅಂದ ಹಾ ಭಕ್ತಿರು ಪೂಜೆ ತಾಯಿಗೆ ಮಾಡ್ತುವೆ. ಒಂದು ದೇವಸ್ಥಾನಕ್ಕೆ ಇಟ್ಟಿನ ಯಾರಂತ ಭಕ್ತಿರು ಪೂಜೆ ಮಾಡ್ತುವೆ ಅಂದ ಆರತಿ ಮಾಡ್ತುವೆ ಅತ್ತ ಪ್ರಸಾದ ತಿಂಪಾವೆ ಅಂತ ಕೆಲವರಿಗೆ ದೇವರಿಗೆ ದೀಪಿನ ಮಾತ್ರ ಅಂದ ಯಾರು ಪ್ರಸಾದ ತಿಂಪಾವೆ ನೀ ಅತ್ತ ದೇವಸ್ಥಾನ ಕಟ್ಟವಲ್ಲಿ ಇರೆ ಪೂಜೆಲಿ ಇರ್ನದೆ ಪ್ರಸಾದಲ್ಲಿ ಇರ್ನದೆ ಅತ್ತ ಅಂಚಾಪೂಜೆ ಮಾಡ್ತಿದ್ದೆ ಹಾ ಎನ್ನ ಕಲೆಯ ಅರಸುವಾದ ಬೇರೆ ಇರುವುದಿಲ್ಲ ಆ ఆయన మంత్రియాది ఈయన ನೇಮಕ ಮಲ್ತದೆ ಅಂದೆ ಎನ್ನ ಸ್ಥಾನದಾದ ಹಾ ಅರಸುನ ತಂಗಡಿಯಾದಿ ಯಾರು ಮೇರೆ ದಿಕ್ಕುನ ಅಂದೆ ಈತ ಸ್ಥಾನ ಮಂತ್ರಿ ಸ್ಥಾನ ಹಾ ಊರ್ದ ಮಂತ್ರಿ ಆಯ್ನಂಚಿನ ಈರಿ ಊರ್ದ ಅರಸುನ ತಂಗಡಿನ ಬೈಕಿನಿಂದ ಅಂಡ ಆಹಾ ಆ ವಿಚಾರ ಊರ್ದಕ್ಕೆ ಗೊತ್ತಾಂಡ ಹಾ ಈರನ್ನು ಕೈ ತೋಜಾದ ಚೆಲಿಪ್ಪ ಏರಿ ದಯ ತೆರಿಗುನು ಅಪಗನ್ನಾಂಡ ಒಂಜಿ ಆಣು ಪೊಣ್ಣನು ಭಯಪುರ ತಪ್ಪ ಆಡು ಮೋಟೆ ಮಲ್ಪುನ ತಪ್ಪ ಮೋಟೆ ಮಲ್ಪುನ ಮದುವೆ ಹಾಕಿನ ತಪ್ಪ ಅವು ತಪ್ಪುದು ಯಾರು ಪಂಡಿತಿ ಹಾ ಆದ ಅಕ್ಕನ ಸ್ಥಾನ ಏತುಂಡು ಹಾ. ಅಕ್ಕನ ಯೋಗ್ಯತೆ ಏತುಂಡು ಹಾ. ಆಯ್ತ ಬುಲಾಯಿಡೆ ಯೋಚನೆ ಏ ಮಲ್ಪುನ ಬೊಮ್ಮ ಇತ್ತ ನಿಕ್ಕೊಂತ ಬೇಲಂಡ್ ಇಡಲ್ಲ ನಾನು ಇಷ್ಟೇ ಬೋಡ ಸತ್ಯ ಬಂದು ಸತ್ಯ ಎನ್ನ ತರೆದು ಪಾದ ಮುಟ್ಟ ತೂಲ ಹಾ. ವೈಕಣ್ಣಲ ಕೊರತೆ ಎಂಡ ಜಾಲ ಕಡಿಮೆ ಹಾ? ಎನ್ನ ಸ್ವರ ಸರಿಚ ಸ್ವರ ಸಮ ಕೈಕಾರ ಸರಿಚ ಸಮಂ. ಮಂಡೆ ಸರಿಚ ಅವು ಹೌದಾನೆ ಜೇಂಕುನ ಮತ್ತೆ ಆಲೋಚನೆ ಮಾಡ್ಕೋಬೇಕು ಅವು ಆಲೋಚನೆ ಉಂಟು. ಒಂದು ಎನ್ನ ಜೀವನ ಕ್ರಮ ಇದ್ದೆಜ್ಜೆ ಅವನ ಸಮ ಎನ್ನ ಉದ್ಯೋಗ ಇದ್ದೆಜ್ಜೆ ಅಂಡ ಒಂಜಿ ಸಮ ಎರಡು ಕುಲ್ಲ ಏನಾಯ್ತು ಒಟ್ಟು ಸಮ ಫುಲ್ಲೈನ ಮಾತ್ರ ಆ ವಿಷಯಗಳು ಏನು ಕೊಡಿ ಈ ವಿಷಯ ಗೊತ್ತಿ ಒಂದು ನಾನು ಕುಲ್ಲ ಇರ್ತಿತ್ತು ಒಟ್ಟು ಒಂಜಿ ಪೊಣ್ಣು ಒಂಜಿ ಆಣ ಪಾತೆರೊಂದುಲ್ಲೆರ ಹಾ. ಐತ ನಡುಕಿ ಎಲ್ಲ ಪೋಯರ ಬಲ್ಲಿ ಹಾ. ಓಂಡದಾನೆ ಹಾಕೊಂಡು ಹಾ. ಶಿವ ಪೂಜೆಗೆ ಕರಡಿ ಬರ್ತಿಲ್ಲ ಏತೆ ಆಡುಕುಲೆ ಕಡೆக்கு ಕುಂಟಿ ಮೈ ಪೂಜನೆ ಅಗತ್ಯ ಅತ್ತ